ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ಸಂತ ಅಲೋಷಿಯಸ್ ಪ್ರಕಾಶನ ಮತ್ತು ಯುಜಿಸಿ ಸ್ಟ್ರೈಟ್ ಯೋಜನೆಯ ಸಹಯೋಗದಲ್ಲಿ ತೆಂಕತಿಟ್ಟು ಯಕ್ಷಗಾನದ ಮಹೋನ್ನತ ಕಲಾವಿದ ಸೂರಿಕುಮೇರು ಕೆ ಗೋವಿಂದ ಭಟ್ಟರ ಕೃತಿ 70 ತಿರುಗಾಟಗಳು ಎನ್ನುವ ಪುಸ್ತಕ ಲೋಕಾರ್ಪಣೆಗೊಂಡಿತು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ತೆಂಕತಿಟ್ಟು ಯಕ್ಷಗಾನದ ಮಹೋನ್ನತ ಕಲಾವಿದ ಸೂರಿಕುಮೇರು ಕೆ ಗೋವಿಂದ ಭಟ್ಟರ ಕೃತಿ 70 ತಿರುಗಾಟಗಳು ಎನ್ನುವ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು ವಿಶ್ರಾಂತ ಐಎಎಸ್ ಅಧಿಕಾರಿ ಟಿ ಶ್ಯಾಮ್ ಭಟ್ ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು. ಯಕ್ಷಗಾನದಲ್ಲಿ 70 ತಿರುಗಾಟ ಮಾಡುವುದು ಸಣ್ಣ ಸಾಧನೆಯಲ್ಲ. ಇದನ್ನ ಮಾಡಿದವರು ವಿರಳ ಎನ್ನಬಹುದು. ಆದ್ದರಿಂದ ಇದೊಂದು ದಾಖಲೆಯೂ ಹೌದು. ತೆಂಕುತಿಟ್ಟಿನಲ್ಲಿ ಅಭಿನಯ ಇದೆ ಎಂದು ತೋರಿಸಿಕೊಟ್ಟವರು ಗೋವಿಂದ ಭಟ್ಟರು ಎಂದು ಹೇಳಿದರು. ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರಖ್ಯಾತವಾದಂಥ ಒಂದು ವಿದ್ಯಾಸಂಸ್ಥೆ ಅಲೋಷಿಯಸ್ ಕಾಲೇಜ್. ಈ ಅಲೋಷಿಯಸ್ ಕಾಲೇಜ್ ವತಿಯಿಂದ ಗೋವಿಂದ ಭಟ್ಟರ 70 ತಿರುಗಾಟಗಳ ಈ ಪುಸ್ತಕ ಪ್ರಕಟವಾಗಿದೆ ಅಂತ ಹೇಳಿದರೆ ಗೋವಿಂದ ಭಟ್ಟರ ಆ ಪುಸ್ತಕಕ್ಕೂ ಹೆಚ್ಚಿನ ಗೌರವ ಬಂತು, ಗೋವಿಂದ ಭಟ್ಟರಿಗೂ ಅದರಿಂದ ಹೆಚ್ಚಿನ ಒಂದು ಗೌರವ ಬಂದಿದೆ. ಬಹುಶಃ ಆ ಕಾರಣಕ್ಕಾಗಿ ನಮ್ಮ ಸಂಪಾದನೆಯಲ್ಲಿ ಅದು ಪ್ರಕಟ ಆಗುತ್ತಿದ್ದಕ್ಕಿಂತ ಹೆಚ್ಚಿನ ಗೌರವ ಇಲ್ಲಿ ಪ್ರಕಟವಾದ್ದರಿಂದ ಈ ಪುಸ್ತಕಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ನಾನು ವಿದ್ಯಾರ್ಥಿ ಆಗಿದ್ದಾಗ ಪ್ರೊಫೆಸರ್ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ ಅವರು ಇಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದರು. ಅವರು ಕೂಡ ಸ್ವತಃ ಯಕ್ಷಗಾನ ಅರ್ಥಧಾರಿಗಳು ಹೌದು. ಮುದ್ದಡನ ರಾಮಾಶ್ವಮೇಧವನ್ನು ಕನ್ನಡಕ್ಕೆ ಅನುವಾದಿಸಿದಂಥ ಒಬ್ಬ ಹಿರಿಯ ವಿದ್ವಾಂಸ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು, ಮುಳಿಯ ಮಾಧವ ಭಟ್ರಂತವರು ಮತ್ತು ನಂತರ ದಾಮೋದರ ಶೆಟ್ಟಿ ಅಂತವರು ಕನ್ನಡ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರೆಲ್ಲರೂ ಯಕ್ಷಗಾನದಲ್ಲಿ ಆಸಕ್ತರು ಮತ್ತು ಕೆಲವರು ಸ್ವಯಂ ಕಲಾವಿದರು ಆಗಿದ್ದರು. ತದಬಳಿಕ ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿ ಕೃತಿ ಪರಿಚಯದಲ್ಲಿ ಬದುಕಿನಲ್ಲಿ ಅರ್ಥ ಏನು ಎನ್ನುವುದು ಕೃತಿ ಓದಿದ ಪ್ರತಿಯೊಬ್ಬರನ್ನ ಕಾಡಲಿದೆ. ಶಿವರಾಮ್ ಕಾರಂತರ ಬೆಟ್ಟದ ಜೀವ ಕೃತಿಯ ಮಾದರಿಯಲ್ಲಿ ಗೋವಿಂದ ಭಟ್ಟರ ಜೀವನವು ನಮಗೆ ಕಾಡುತ್ತಿದೆ. ಹಸಿವಿನ ಕಥೆಯನ್ನ ಚೆನ್ನಾಗಿ ವಿವರಿಸಿದ್ದಾರೆ ಎಂದು ಹೇಳಿದ್ರು. ಹಸಿವನ್ನು ತಣಿಸಲು ಈ ಮನುಷ್ಯ ಏನೆಲ್ಲ ಕಸರತ್ತು ಮಾಡ್ತಾ ಇದ್ದಾನೆ ಎಂದು ನೀನು ನನ್ನನ್ನು ಆಡ್ಕೊಂಡು ನಗಬೇಡಪ್ಪ ಪುಣ್ಯಾತ್ಮ. ನನ್ನನ್ನು ಛೇಡಿಸಿ ಛಾಡಿಸಬೇಡ. ನಿನಗೆ ದೇಹವನ್ನು ಹೊತ್ತ ನನ್ನಂತಹ ಮನುಷ್ಯನ ಕಷ್ಟ ಅರ್ಥ ಆಗಬೇಕಿದ್ದರೆ ನೀನೂ ಒಮ್ಮೆ ಮನುಷ್ಯ ದೇಹವನ್ನು ಧರಿಸಿ ನೋಡು. ಅದನ್ನು ಧರಿಸ್ತಿದ್ರೆ ನೀನು ನನ್ನನ್ನು ಛಾಡಿಸುವುದಿಲ್ಲ, ನೀನು ನನ್ನನ್ನು ಛೇಡಿಸಲಾರೆ. ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನನ್ನಂತೆ ಮನುಷ್ಯ ದೇಹಧಾರಿಯಾದ ಬಳಿಕವೂ ನಿಷ್ಕಳಂಕವಾಗಿರುವುದಕ್ಕೆ ಸಾಧ್ಯವೇ ಎಂಬುದನ್ನು ಸಮುದಾಯದ ನಡುವೆ ಬದುಕಿ ತೋರಿಸು. ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ಅರಿವಿನ ಅಗತ್ಯವಿದೆ. ಹಾಗಾಗಿ ಜ್ಞಾನದ ಪ್ರಸಾರ ನಮ್ಮ ಪ್ರಧಾನ ಆದ್ಯತೆ ಮತ್ತು ಕಾಳಜಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾಡಿನ ವಿದ್ವಾಂಸರ ವಿದ್ವತ್ಪೂರ್ಣ ಬರಹಗಳು, ಸೃಜನಶೀಲ ಕೃತಿಗಳು, ಆತ್ಮಕಥನಗಳು, ಜೀವನ ಚರಿತ್ರೆ ಮೊದಲಾದ ಬರಹ ಪ್ರಕಾರಗಳ ಪ್ರಕಾಶನಕ್ಕಾಗಿ ನಮಗೆ ನಮ್ಮದೇ ಆದ ಒಂದು ಪ್ರಕಾಶನ ಇರಬೇಕು ಅಂತ ಕನಸು. ಆ ಕನಸು ನಮಗೆ ಜಾರಿಯಾಯಿತು. ಅದರಿಂದ ಇವತ್ತು ನಾವು ಪುನಃ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಕಾಶನದಿಂದ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದೇವೆ. ಈ ಪ್ರಕಾಶನದ ಮೂಲಕ ಬೇರೆ ಬೇರೆ ಕ್ಷೇತ್ರ ಮತ್ತು ವಿಷಯಗಳಿಗೆ ಸಂಬಂಧಿಸಿದ 4 ಪುಸ್ತಕಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂತ ಅಲೋಷಿಯಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟು ಅವರು ವಹಿಸಿದ್ರು. ಈ ವೇಳೆ ಸಂತ ಅಲೋಷಿಯಸ್ ಪ್ರಕಾಶನ ನಿರ್ದೇಶಕರಾದ ಡಾಕ್ಟರ್ ವಿದ್ಯಾ ಮಿನತಾಡಿಸೋಸ, ಯುಜಿಸಿ ಸ್ಟ್ರೈಟ್ ಯೋಜನೆಯ ನಿರ್ದೇಶಕ ಡಾಕ್ಟರ್ ಅಲ್ವಿನ್ ಟೇಸಾ, ವಿಶ್ರಾಂತ ಪ್ರಾಂಶುಪಾಲ ಎಂಎಲ್ ಸಾಮಗ, ಕೃತಿಕಾರ ಸೂರಿಕುಮೇರು ಕೆ ಗೋವಿಂದ ಭಟ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಯೋಜಕ ಡಾಕ್ಟರ್ ದಿನೇಶ್ ನಾಯಕ್ ಸ್ವಾಗತಿಸಿದರು.
ಕನ್ನಡ ವಿಭಾಗದ ಪ್ರಾಧ್ಯಾಪಕ ಮಹಲಿಂಗ ಭಟ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಭಾ ಕಾರ್ಯಕ್ರಮದ ಬಳಿಕ ತ್ಯಾಗಮೇವ ಜಯತಿ ಯಕ್ಷಗಾನ ತಾಳಮದ್ದಳೆ ನೆರವೇರಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.